ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. इस्कॉन श्री श्री राधा गोविंद की जय. श्री श्री गौर निताई की जय. श्रीला प्रभुपाद की जय. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. ಹರೇ ಕೃಷ್ಣ. ಇಂದಿನ ತರಗತಿಯಲ್ಲಿ ನಾವು ಏಕಾದಶಿಯ ಮಹಿಮೆಯ ಕುರಿತು ತಿಳ್ಕೊಳ್ಳಿಕ್ಕಿದ್ದೇವೆ. ನಾನು ಹೇಳಿದ್ದೆ ಬ್ರಹ್ಮ ಸಂಹಿತೆಯ ಕುರಿತಾಗಿ ಚರ್ಚೆ ಮಾಡೋಣ ಅಂತ. ನಾಳೆಗೆ ತರಗತಿ ಇರೋದಿಲ್ಲ, ಹಾಗಾಗಿ ನಾಳೆಯ ಒಂದು ಏಕಾದಶಿಯನ್ನ ಮಹಿಮೆಯನ್ನ ಇವತ್ತು ನೀವೆಲ್ಲೂ ಕೂಡ ಓದಿ ಅದರ ಸ್ವಲ್ಪ ಅರ್ಥ ತಾತ್ಪರ್ಯಗಳನ್ನ ನಾವು ತಿಳಿದುಕೊಳ್ಳೋಣ. ಸಮಯ ಸಿಕ್ಕರೆ ಬ್ರಹ್ಮ ಸಂಹಿತೆಯನ್ನ ಇವತ್ತು ಪ್ರಾರಂಭ ಮಾಡ್ತೇನೆ, ಇಲ್ಲಾಂದ್ರೆ ಸೋಮವಾರದ ದಿನದಂದು ನಾವು ಪೂರ್ಣ ರೀತಿಯಾಗಿ ಪ್ರಾರಂಭ ಮಾಡೋಣ. ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಸ್ವಲ್ಪ ಅದ್ರ ಇಂಟ್ರೊಡಕ್ಷನ್ ಅನ್ನ ಕೊಡ್ಬೇಕು, ಹೇಗೆ ಪ್ರಾರಂಭ ಆಯ್ತು, ಅದಕ್ಕೆ 1 hour ಬೇಕಾಗತ್ತೆ. ಮತ್ತೆ ಅಲ್ಲಿರುವಂತಹ ಬ್ರಹ್ಮ ಸಂಹಿತೆಯಲ್ಲಿರುವಂತಹ ಶ್ಲೋಕಗಳನ್ನ ಮತ್ತೆ ಮಂಗಳವಾರ ನಾವು ಮಾಡಬಹುದು. ಹಾಗಾಗಿ ಒಂದು half an hour ಅಲ್ಲಿ ಮುಗಿಯೋದಿಲ್ಲ. ನೋಡೋಣ, ಇದು ಮುಗಿದ್ರೆ ಬೇಗ ನಾನು ಪ್ರಯತ್ನ ಮಾಡ್ತೇನೆ ಪ್ರಾರಂಭ ಮಾಡ್ಲಿಕ್ಕೆ. ಯಾರೆಲ್ಲ ಓದ್ಲಿಕ್ಕೆ ಇಚ್ಛೆ ಇದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ಅವರು ನಿಮ್ಗೆ ಕೂಗ್ತಾರೆ. ಮಾತಾಜಿ ಅವ್ರು ಹೇಳಿದ ಹಾಗೆ 2 3 ಲೈನ್ ಎಲ್ಲರೂ ಓದಿ, ಮತ್ತೆ ಎಲ್ರಿಗೂ ಅವಕಾಶ ಸಿಗೋ ಹಾಗೆ ಅವ್ರು ಮಾಡ್ತಾರೆ. ಹರೇ ಕೃಷ್ಣ.
ಓಕೆ, ಸ್ವಲ್ಪ ಬ್ಲರ್ ಆಗಿದೆ. ಹೌದಾ ಮಾತಾಜಿ? ಇಲ್ಲ ಮತ್ತೆ ಸ್ವಲ್ಪ ಫಸ್ಟ್ ಇದಷ್ಟೇ ಇದೆ. ಕಾಣಿಸುತ್ತಾ ಎಲ್ರಿಗೂ ಕೂಡ? ಹಾ, ಕಾಣಿಸ್ತಾ ಇದೆ. ಫುಲ್ ಪೇಜ್ ಕಾಣಿಸ್ತಾ ಇಲ್ಲ ಮಾತಾಜಿ. ಹೌದಾ? ಇಲ್ಲ, ನಾನು ಆಮೇಲೆ ಸ್ಕ್ರೋಲ್ ಮಾಡ್ತೇನೆ. ಓಕೆ ಮತ್ತೆ. ಮಾರ್ಗಶೀರ್ಷ ಶುಕ್ಲ ಪಕ್ಷ ಮೋಕ್ಷದ ಏಕಾದಶಿ. ಧರ್ಮರಾಜನು ಕೇಳುತ್ತಾನೆ, ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಯಾವುದು? ಆ ದಿನ ಯಾವ ದೇವರ ಪೂಜೆ ಮಾಡಬೇಕು? ಆ ವ್ರತದ ವಿಧಿ ಯಾವುದು? ಲೋಕ ಕಲ್ಯಾಣಕ್ಕಾಗಿ ಅವರ ಪಾಪಗಳು ನಾಶವಾಗಬೇಕೆಂದು ನಾನು ನಿನ್ನನ್ನು ಕೇಳುತ್ತಿರುವೆ. ನನ್ನ ಶಂಕೆಯನ್ನು ದೂರ ಮಾಡು ಮತ್ತು ವಿಸ್ತಾರವಾಗಿ ಎಲ್ಲವೂ ನನಗೆ ಹೇಳು. ನೀವೊಂದೆರಡು ಲೈನ್ ಓದಿ ಮಾತಾಜಿ. ಆಮೇಲೆ ನೀವು ಫಸ್ಟ್ ಓದಿ ಮಾತಾಜಿ. ಓದಿದ್ದೇನೆ ಮತ್ತೆ. ಶ್ರೀಕೃಷ್ಣ ಅನ್ನುತ್ತಾನೆ, ಅಲ್ಲಿಂದ ಹೇಳು. ಇದನ್ನು ಓದ್ಲ ಏಕಾದಶಿ ಮಾತಾಜಿ? ಇಲ್ಲ ಮತ್ತೆ ಶ್ರೀಕೃಷ್ಣ ಅನ್ನುತ್ತಾನೆ ಅಂತ ಇದೆ ನೋಡಿ, ಅಲ್ಲಿಂದ ಕರ್ಸರ್ ಇದೆ ನೋಡಿ ಇಲ್ಲಿ. ಆಯ್ತಾಯ್ತು, ಹಾ ಬಂತು ಮತ್ತೆ. ಶ್ರೀಕೃಷ್ಣ ಅನ್ನುತ್ತಾನೆ, ರಾಜ, ನೀನು ನನಗೆ ಯೋಗ್ಯವಾದದ್ದನ್ನು ಕೇಳಿದೆ. ನಿನ್ನ ಬುದ್ಧಿಯು ನಿರ್ಮಲವಾಗಿರುವುದು. ನೀನು ಬಹಳ ಒಳ್ಳೆಯದನ್ನೇ ಕೇಳಿದೆ. ಭಗವಂತನಿಗೆ ಪ್ರೀತಿ ಇರುವ ಆ ದಿನದ ಮಹಿಮೆಯು ನಾನು ನಿನಗೆ ಹೇಳುತ್ತೇನೆ, ಅದನ್ನು ಕೇಳು. ಇಲ್ಲಿಗೆ ನಿಲ್ಲಿಸ್ಲಾ ಮಾತಾಜಿ? ಓದಿ ಮಾತಾಜಿ. ರಾಜ, ಈ ಏಕಾದಶಿಯ ನನ್ನ ದೇಹದಿಂದ ಹೇಗೆ ಉತ್ಪನ್ನವಾಯಿತು ಇದನ್ನು ನಿನಗೆ ಮೊದಲೇ ಹೇಳಿರುವೆನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ. ವಸಂತಿ ಮಾತಾಜಿ, ಹರೇ ಕೃಷ್ಣ. ಹರೇ ಸಾರಿ ನಾನು ಅಡ್ಮಿಟ್ ಮಾಡಿ. ವಸಂತಿ ಮಾತಾಜಿ, ಹರೇ ಕೃಷ್ಣ. ಭಗವಂತನಿಗೆ ಪ್ರೀತಿ ಇರುವ ಆ ದಿನದ ಮಹಿಮೆಯು ನಾನು ನಿನಗೆ ಹೇಳುತ್ತೇನೆ, ಅದನ್ನು ಕೇಳು. ರಾಜ, ಈ ಏಕಾದಶಿ ನನ್ನ ದೇಹದಿಂದ ಹೇಗೆ ಉತ್ಪನ್ನವಾಯಿತು ಇದನ್ನು ನಿನಗೆ ಮೊದಲೇ ಹೇಳಿರುವೆನು. ನನ್ನ ಈ ಪ್ರೀತಿಯ ಏಕಾದಶಿ 3 ರಾಕ್ಷಸರ ಸಂಹಾರಕ್ಕಾಗಿ ಪ್ರಸಿದ್ಧವಾಗಿದ್ದಳು. ಈಗ ಮಾರ್ಗಶಿರ ಶುಕ್ಲಪಕ್ಷದಲ್ಲಿಯ ಮೋಕ್ಷದ ಈ ಏಕಾದಶಿಯ ಸಲುವಾಗಿ ನಾನು ನಿನಗೆ ಹೇಳುತ್ತೇನೆ, ಕೇಳು. ಈ ಏಕಾದಶಿ ಎಲ್ಲ ಪಾಪಗಳನ್ನು ಕಳೆಯುವಂತಹದ್ದು ಎಂದು ಪ್ರಸಿದ್ಧವಾಗಿದೆ. ಈ ಏಕಾದಶಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಏಕಾದಶಿಯ ದಿವಸ ಭಗವಂತನಿಗೆ ಗಂಧ ಪುಷ್ಪಾದಿಗಳನ್ನು ಏರಿಸಿ ಶ್ರೀ ವಿಷ್ಣುವಿನ ಪೂಜೆ ಮಾಡಬೇಕು ಮತ್ತು ಭಕ್ತಿಯಿಂದ ಸಂಗೀತ ನೃತ್ಯಾದಿಗಳಿಂದ ಸಂತೋಷ ಪಡಿಸಬೇಕು. ಹೇ ರಾಜೇಂದ್ರ, ಇನ್ನು ಈ ಏಕಾದಶಿಯ ಬಗ್ಗೆ ಶುಭವು ಮತ್ತು ಕಲ್ಯಾಣಪ್ರದವಾದ ಒಂದು ಹಳೆ ಪುರಾಣದಲ್ಲಿಯ ಕಥೆಯನ್ನು ಹೇಳುತ್ತೇನೆ, ಅದನ್ನು ಕೇಳು. ಸಾಕ ಮಾತಾಜಿ? ಇನ್ನೊಂದೆರಡು ಲೈನ್. ಈ ಕಥೆಯು ಕೇಳುವುದರಿಂದಲೇ ವಾಜಪೇಯ ಯಜ್ಞದ ಫಲವು ಸಿಗುತ್ತದೆ. ಈ ಕಥೆಯ ಶ್ರವಣದ ಪುಣ್ಯದಿಂದ ಅಧೋಗತಿಗೆ ಹೋದಂತ ತಾಯಿ ತಂದೆಗಳು ಅಥವಾ ಪುತ್ರನು ಇವರೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ, ಹರೇ ಕೃಷ್ಣ. ಇದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ಏಕಾದಶಿಯ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳು. ಪೂರ್ವ ಕಾಲದಲ್ಲಿ ಗೋಕುಲವೆಂಬ ಹೆಸರಿನ ರಮ್ಯ ಪಟ್ಟಣದಲ್ಲಿ ವೈಕಾಸನೆಂಬ ಹೆಸರಿನ ರಾಜನಿದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದನು. ಅವನ ರಾಜ್ಯದಲ್ಲಿ 4 ವೇದ ಪಾರಂಗತರಾದ ಬ್ರಾಹ್ಮಣರು ಇರುತ್ತಿದ್ದರು. ಆ ರಾಜನಿಗೆ ಈ ಪ್ರಕಾರ ರಾಜ್ಯ ಮಾಡ ಹತ್ತಿದಾಗ ಒಂದು ರಾತ್ರಿ ಸ್ವಪ್ನ ಕಂಡನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಒಂದು ರಾತ್ರಿ ಸ್ವಪ್ನ ಕಂಡನು. ಆ ಸ್ವಪ್ನದಲ್ಲಿ ಅವನು ಕಂಡದ್ದೇನೆಂದರೆ ತನ್ನ ತಂದೆಯು ಅಧೋಗತಿಯ ನರಕದಲ್ಲಿ ಹೋಗಿರುವಂತೆ. ಇದನ್ನು ಕಂಡು ಅವನಿಗೆ ಮನಸ್ಸಿಗೆ ಬಹಳ ಆಶ್ಚರ್ಯವಾಯಿತು. ಬೆಳಿಗ್ಗೆ ಬ್ರಾಹ್ಮಣರ ಹತ್ತಿರ ಈ ಸ್ವಪ್ನದ ವೃತ್ತಾಂತವನ್ನು ಹೇಳುತ್ತಾ ರಾಜನು ಅನ್ನುತ್ತಾನೆ, ಬ್ರಾಹ್ಮಣರೇ, ನಾನು ನಿನ್ನೆ ಸ್ವಪ್ನದಲ್ಲಿ ನನ್ನ ತಂದೆ ನರಕದಲ್ಲಿ ಬಿದ್ದಿರುವುದನ್ನು ಕಂಡೆನು. ಹಾಗೂ ಅವನು ನನಗೆ ಹೇಳುತ್ತಿದ್ದನು, ಮಗನೇ, ನಾನು ಈಗ ಅಧೋಗತಿಯಲ್ಲಿ ಬಿದ್ದು ಬಂದಿದ್ದೇನೆ, ಇಲ್ಲಿಂದ ನನ್ನನ್ನು ಪಾರು ಮಾಡು. ಹರೇ ಕೃಷ್ಣ ಮಾತಾಜಿ. ಸಾಕ ಮಾತಾಜಿ? ಧನ್ಯವಾದ. ಮಾತಾಜಿ. ಎಷ್ಟು ನನ್ನನ್ನು ಬದುಕಿಸು ಬ್ರಾಹ್ಮಣರೇ, ಅದರಿಂದ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲಿ ಓದ್ತಾ ಇದ್ದೀರಾ ಮಾತಾಜಿ? ಇಲ್ಲಿದೆ ನೋಡಿ, ಇಲ್ಲಿಂದ ನನ್ನನ್ನು ಪಾರು ಮಾಡು. ಇಲ್ಲಿ
ಮಾತಾಜಿ. ಇಲ್ಲಿಂದ ನನ್ನನ್ನು ಪಾರು ಮಾಡು, ಇಟ್ಟು ನನ್ನನ್ನು ಬದುಕಿಸು. ಅದೇನು ಕಟ್ಟಾಗ್ಬಿಟ್ಟಿದೆ ನಾವು. ಬ್ರಾಹ್ಮಣ, ಅದರಿಂದ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನನ್ನ ಈ ಪ್ರಚಂಡವಾದ ರಾಜ್ಯವು ನನಗೆ ದುಃಖದಾಯಕವಾಗಿರುವುದು. ಅದೇನು ಮಾತಾಜಿ. ನನ್ನ ಆನೆ, ಕುದುರೆ ಅಥವಾ ಕುದುರೆ, ಈ ರಥ ಇವು ಯಾವುವು? ಮತ್ತು ದ್ರವ್ಯ ಭಾಂಡಾರವು ನಿನಗೆ ಸುಖ ಕೊಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನನ್ನ ಹೆಂಡತಿ ಮತ್ತು ಗುಣವಂತನಾದ ಮಗನಿದ್ದರೂ ಈ ಯಾತರಿಂದಲೂ ನನಗೆ ಸುಖವಿಲ್ಲ. ಇನ್ನು ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ನನ್ನ ಈ ಶರೀರವು ಬೆಂಕಿಯಂತೆ ಉರಿಯುತ್ತಿರುವುದು. ಶ್ರೇಷ್ಠವಾದ ಬ್ರಾಹ್ಮಣರೇ, ಯಾತರಿಂದ ನನ್ನ ಪಿತೃಗಳಿಗೆ ಮೋಕ್ಷ ದೊರಕಿತು? ಅಂಥ ದಾನ, ವ್ರತ, ತಪ ಇಲ್ಲವೇ ಯೋಗ ಸಾಧನೆ ಅಂತಹದ್ದು ಯಾವುದನ್ನಾದರೂ ನನಗೆ ಹೇಳಿರಿ. ಯಾವನ ಪಿತೃಗಳು ನರಕದಲ್ಲಿ ಹೋಗಿರುವರೋ ಅಂದ ಮೇಲೆ ಅಂತ ಮಗನು ಜೀವದಿಂದ ಯಾಕೆ ಇರಬೇಕು? ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನ ಜೀವನವು ವ್ಯರ್ಥವಾದುದು ಎನ್ನಬೇಕಾಗುತ್ತದೆ. ಬ್ರಾಹ್ಮಣರು ಅನ್ನುತ್ತಾರೆ, ರಾಜ, ಇಲ್ಲಿ ಸಮೀಪದಲ್ಲೇ ಪರ್ವತ ಎಂಬ ಋಷಿಯ ಆಶ್ರಮ ಇರುವುದು. ಆ ಋಷಿಗಳು ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನು ತಿಳಿದಿರುವರು. ಸಾಕಾ ಮಾತಾಜಿ? ಓದೇನಂದ್ರೆ, ಹೇ ರಾಜಶರ್ಮಲನೆ, ನೀನು ಆ ಮುನಿಗಳ ಕಡೆಗೆ ಹೋಗು. ಬ್ರಾಹ್ಮಣರ ಈ ಮಾತನ್ನು ಕೇಳಿ ಆ ಶ್ರೇಷ್ಠನಾದ ಅರಸನು ಖಿನ್ನ ಮನಸ್ಸಿನಿಂದ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋದನು. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆ ಆಶ್ರಮವು ಶಾಂತವಾಗಿದ್ದು ಪ್ರಜೆಗಳಿಂದಲೂ ಬ್ರಾಹ್ಮಣರಿಂದಲೂ ತುಂಬಿಕೊಂಡಿತ್ತು ಮತ್ತು ಅಲ್ಲಿ ಅನೇಕ ಋಷಿಗಳು ವಾಸಿಸುತ್ತಿದ್ದರು. ಆ ಪರ್ವತ ಋಷಿಗಳ ಸುತ್ತಮುತ್ತ 4 ವೇದ ಪಾರಂಗತರಾದ ಋಷಿಗಳು ಇದ್ದರು. ಅವರನ್ನು ಕಂಡರೆ ಇವರೇ ಬೇರೆ ಬ್ರಹ್ಮ ದೇವರೇ ಎನ್ನುವ ಹಾಗಿತ್ತು. ಆ ಶ್ರೇಷ್ಠವಾದ ಮುನಿಗಳನ್ನು ಕಂಡು ರಾಜನು ಅವರಿಗೆ ಭೂಮಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಪರ್ವತ ಋಷಿಗಳು ರಾಜನಿಗೆ ಕುಶಲೋಪಚಾರಗಳನ್ನು ಕೇಳಿದರು. ಸೈನ್ಯವು, ಭಂಡಾರವು, ಕೋಟೆ ರಾಜ್ಯದಲ್ಲಿಯ 7 ಅಂಗಗಳು ಇರುತ್ತವೆ, ಅವುಗಳ ಕುಶಲ ಪ್ರಶ್ನೆ ಇತ್ಯಾದಿ ಕೇಳಿದರು. ಮತ್ತೆ ನಿನಗೆ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಓದ್ತೀನಿ ಮಾತಾಜಿ. ಇವಾಗ ಮ್ಯೂಟ್ ಆಯ್ತು. ಸ್ವಲ್ಪ ಇದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅವುಗಳ ಕುಶಲ ಪ್ರಶ್ನೆ ಅಲ್ಲಿಂದ ಓದ್ಬೇಕಲ್ವಾ ಮಾತಾಜಿ? ಓದಿ. ಅವುಗಳ ಕುಶಲ ಪ್ರಶ್ನೆ ಇತ್ಯಾದಿ ಕೇಳಿದರು. ಮತ್ತು ನಿನಗೆ ರಾಜ್ಯ ಸೌಖ್ಯವಿರುತ್ತದೆಯೇ? ನಿನ್ನ ರಾಜ್ಯವು ನಿಷ್ಕಂಟಕವಾಗಿರುವುದೇ ಎಂದು ಕೇಳಿದರು. ರಾಜನನ್ನುತ್ತಾನೆ, ಋಷಿ ಶ್ರೇಷ್ಠ, ಕೃಪೆಯಿಂದ ರಾಜ್ಯದ ಎಲ್ಲ ಅಂಗಗಳು ಕುಶಲವಿರುವರು. ಆದರೆ ಎಲ್ಲ ವೈಭವಗಳಿದ್ದರೂ ಒಂದು ವಿಘ್ನವು ಉಪಸ್ಥಿತವಾಗಿರುವುದು. ಹೇ ಪ್ರಭು, ನಾನು ಸ್ವಪ್ನದಲ್ಲಿ ನನ್ನ ತಂದೆ ನರಕದಲ್ಲಿ ಬಿದ್ದಿರುವುದನ್ನು ಕಂಡೆನು. ಅವನು ನನಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವನು ನನಗೆ ಈ ನರಕದಿಂದ ನನ್ನ ಉದ್ಧಾರ ಮಾಡು. ಈ ಸ್ವಪ್ನ ಕಂಡು ನಾನು ಬಹಳ ದುಃಖಿತನಾಗಿರುವೆನು. ಆ ದುಃಖ ರೂಪದ ನದಿಯನ್ನು ದಾಟುವ ಉಪಾಯವನ್ನು ನನಗೆ ಹೇಳಿದರೆ ಅದನ್ನೇ ಕೇಳಲು ನಾನು ಬಂದಿರುವೆನು. ರಾಜನ ಈ ಮಾತು ಕೇಳಿ ಆ ಶ್ರೇಷ್ಠವಾದ ಪರ್ವತ ಮುನಿಗಳು ಕಣ್ಣುಗಳನ್ನು ಮುಚ್ಚಿಕೊಂಡು ಭೂತಕಾಲದ ಮತ್ತು ಭವಿಷ್ಯಕಾಲದ ಒಂದು ಕ್ಷಣ ಧ್ಯಾನ ಮಾಡಿದರು. ಪಾಪವು ನನಗೆ ಈಗ ಗೊತ್ತಾಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪಾಪವು ನನಗೆ ಇಲ್ಲಿಂದಲ್ಲ ಮಾತಾಜಿ. ಪಾಪವು ನನಗೆ ಗೊತ್ತಾಯ್ತು. ಅವನು ಪೂರ್ವ ಜನ್ಮದಲ್ಲಿ 2 ಪತ್ನಿಯರನ್ನು ಮಾಡಿಕೊಂಡಿದ್ದ. ಆ ನಂತರ ಆ ರಾಜನಿಗೆ ಅಂದರು. ಅನಂತರ ಆ ರಾಜನಿಗೆ ಅಂದರು, ರಾಜನೇ, ನಿನ್ನ ತಂದೆಯು ಪೂರ್ವ ಜನ್ಮದಲ್ಲಿನ ಪಾಪವು ನನಗೆ ಈಗ ಗೊತ್ತಾಯ್ತು. ಅವನು ಪೂರ್ವ ಜನ್ಮದಲ್ಲಿ 2 ಪತ್ನಿಯರನ್ನು ಮಾಡಿಕೊಂಡಿದ್ದನು. ಅದರಲ್ಲಿಯ ಒಬ್ಬ ಹೆಂಡತಿಯು ನನಗೆ ಋತುದಾನ ಕೊಟ್ಟು ನನ್ನನ್ನು ಬದುಕಿಸು ಎಂದು ಬೇಡಿಕೊಳ್ಳುತ್ತಿದ್ದಳು. ಆದರೆ ಅವನು ಆ ಮಾತು ಕೇಳ್ತಿರಲಿಲ್ಲ. ಆದರೆ ಅವನು ಬೇರೆ ಹೆಂಡತಿಯೊಡನೆ
ಕಾಮಾಸಕ್ತಿಯಾದನು. ಅದರಿಂದ ಅವನು ಇದುವರೆಗೆ ನರಕದಲ್ಲಿ ಬಿದ್ದಿರುವವನು. ರಾಜನು ಹರೇ ಕೇಳಿದನು, ಕೃಷ್ಣ ಯಾವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಮಲಾ ವೀಣಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದರಿಂದ ಅವನು ಇದುವರೆಗೂ ನರಕದಲ್ಲಿ ಬಿದ್ದಿರುವನು. ರಾಜನು ಕೇಳಿದನು, ಯಾವ ವ್ರತದಿಂದ ಅಥವಾ ಯಾವ ದಾನದಿಂದ ಆ ಪಾಪಕೂಪ ನರಕದಿಂದ ನನ್ನ ತಂದೆಗೆ ಮೋಕ್ಷವಾದೀತು ಹೇಳಿರಿ ಎಂದು ಹೇಳಿರಿ. ಋಷಿಗಳು ಹೇಳುತ್ತಾರೆ, ರಾಜ, ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿಯ ಮೋಕ್ಷ ಎಂಬ ಹೆಸರಿನ ಏಕಾದಶಿಯು ಶ್ರೀ ವಿಷ್ಣುವಿಗೆ ಬಹಳ ಪ್ರಿಯವಾದುದು. ಆ ತಿಥಿಗೆ ನೀವೆಲ್ಲರೂ ಉಪವಾಸ ಮಾಡಿ ಆ ಪುಣ್ಯವನ್ನು ನಿಮ್ಮ ತಂದೆಗೆ ಅರ್ಪಣ ಮಾಡಿರಿ. ಆ ಪುಣ್ಯದಿಂದ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಮಲಾ ಮಾತಾಜಿ. ಆ ಪುಣ್ಯವನ್ನು ನಿಮ್ಮ ಕೇಳಿಸ್ತಾ ಇಲ್ಲ ಮಾತಾಜಿ. ಹೇಗೆ ಅರ್ಪಣೆ ಪಾರ ಕೇಳಲ್ವಾ ಮಾತಾಜಿ? ಬೇರೆಯವ್ರಿಗೆ ಅಡ್ಡಿಲ್ಲ. ಹಾ, ಸ್ವಲ್ಪ ನಿಮ್ದು ಕಟ್ ಆಗ್ತಾ ಇದೆ. ಆಯ್ತು ಮಾತಾಜಿ. ಹಾ, ಹರೇ ಕೃಷ್ಣ. ಲತಾ ಸುಬ್ಬಣ್ಣ ಮಾತಾಜಿ. ರಾಜ ಮಾರ್ಗಶಿರ ಶುಕ್ಲ ಪಕ್ಷದಲ್ಲಿದ್ದು ಮೋಕ್ಷದ ಹೆಸರಿನ ಏಕಾದಶಿಯು ಆ ಪುಣ್ಯದಿಂದ ನಿಮ್ಮ ತಂದೆ ಮಾತಾಜಿ ಓದ್ತೀನಿ. ಆ ಪುಣ್ಯದಿಂದ ನಿಮ್ಮ ತಂದೆಯು ನರಕದಿಂದ ಪಾರಾಗಿ ಮೋಕ್ಷಕ್ಕೆ ಹೋಗುವರು. ಪರ್ವತ ಋಷಿಗಳ ಈ ಮಾತು ಕೇಳಿ ರಾಜನು ಮನೆಗೆ ಬಂದನು ಮತ್ತು ಮಾರ್ಗಶೀರ್ಷ ಶುಕ್ಲ ಪಕ್ಷದ ಮಾತಾಜಿ ಬಂದನು ಮತ್ತು ದಿವಸ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಹರೇ ಕೃಷ್ಣ. ಮತ್ತು ಮಾರ್ಗಶೀರ್ಷ ಶುಕ್ಲ ಪಕ್ಷದ ಏಕಾದಶಿಯ ದಿವಸ ಬಂದ ನಂತರ ಅಂತಃಪುರದಲ್ಲಿ ಹೆಂಗಸರು ಮಕ್ಕಳು ಸಹಿತವಾಗಿ ಅವನು ಏಕಾದಶಿ ವ್ರತವನ್ನು ಉಪವಾಸ ಮಾಡಿ ಆ ಪುಣ್ಯವನ್ನು ತಮ್ಮ ತಂದೆಗೆ ಅರ್ಪಿಸಿದನು. ಆ ಸಮಯದಲ್ಲಿ ಆಕಾಶದಿಂದ ರಾಜನ ಮೇಲೆ ಮಳೆ ಕೆರೆದರು. ವೈಕಾನಸ ರಾಜನ ತಂದೆಯು ಆಗಲೇ ಸ್ವರ್ಗಕ್ಕೆ ಹೊರಟು ಹೋದನು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶಾಂತ ಮಾತಾಜಿ. ಹೊರಟು ಹೋದರು. ಎಲ್ಲರೂ ಸ್ತುತಿಸಹತ್ತಿದರು. ಅಂತರಿಕ್ಷದಿಂದ ಹೋಗುವಾಗ ಅವನು ತನ್ನ ಮಗನಿಗೆ ಸ್ಪಷ್ಟವಾಗಿ ಹೇಳಿದನು, ಮಗನೇ, ನಿರಂತರವಾಗಿ ನಿನ್ನ ಕಲ್ಯಾಣವಾಗಲಿ ಎಂದು ಹೇಳಿ ಸ್ವರ್ಗಕ್ಕೆ ಹೋದನು. ರಾಜನೇ, ಯಾವನು ಈ ಮೋಕ್ಷದ ಏಕಾದಶಿ ಮಾಡುವನೋ ಅವನ ಎಲ್ಲ ಪಾಪಗಳು ನಾಶವಾಗಿ ಅಂತ್ಯದಲ್ಲಿ ಮೋಕ್ಷ ಸಿಗುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗಾಯತ್ರಿ ಮಾತಾಜಿ. ಅಂತ್ಯದಲ್ಲಿ ಮೋಕ್ಷ ಸಿಗುವುದು. ಈ ಮೋಕ್ಷದ ಏಕಾದಶಿ ಅಂತ ನಿರ್ಮಲವೂ ಮತ್ತು ಶುಭದಾಯಕವಾದಂತ ಬೇರೆ ಯಾವ ಏಕಾದಶಿಯೂ ಇಲ್ಲ. ಈ ಏಕಾದಶಿ ವ್ರತ ಮಾಡುವುದರಿಂದ ಬರುವ ಪುಣ್ಯದ ಎಣಿಕೆ ಮಾಡಲು ಸಾಧ್ಯವಿಲ್ಲ. ಈ ಏಕಾದಶಿಯ ಮಹಾತ್ಮೆ. ಹರೇ ಕೃಷ್ಣ. ಧನ್ಯವಾದ. ಈ ಏಕಾದಶಿಯ ಮಹಾತ್ಮೆ ಓದುವುದರಿಂದಲೂ ಕೇಳುವುದರಿಂದಲೂ ವಾಜಪೇಯ ಯಜ್ಞದ ಫಲವು ಸಿಗುತ್ತದೆ. ಈ ಏಕಾದಶಿಯು ಚಿಂತಾಮಣಿಯಂತೆ ಮನಸ್ಸಿನ ಇಚ್ಛೆಯನ್ನು ಪೂರೈಸುತ್ತದೆ ಮತ್ತು ಸ್ವರ್ಗದ ಮೋಕ್ಷ ಕೊಡುತ್ತದೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿಯ ಮೋಕ್ಷದ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರ್ವಂ ಶ್ರೀ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ದಿನ ದಶಮಿ, ನಾಳೆ ಏಕಾದಶಿ, ನಾಡಿದ್ದು ರವಿವಾರ ದ್ವಾದಶಿ. ಇವತ್ತಿನ ದಶಮಿಯ ಈ ಒಂದು ಸೂರ್ಯ ಅಸ್ತದ ಮೇಲೆ ಈ ಒಂದು ಏಕಾದಶಿಯ ವ್ರತ ಪ್ರಾರಂಭ ಆಗುತ್ತೆ. ಆಮೇಲೆ ದ್ವಾದಶಿಯ 6:50 ಅಂದ್ರೆ 7 ಗಂಟೆಗೆ ಈ ಒಂದು ಏಕಾದಶಿ ವ್ರತ ಮುಗಿಯುತ್ತೆ. ಹಾಗಾಗಿ ನೀವು ದ್ವಾದಶಿ 7 ಗಂಟೆಯ ಮುಂದ್ಗಡೆ ಆಹಾರ ಸ್ವೀಕಾರ ಮಾಡ್ಬೋದು. 6:50 ಅಂತ ಇದೆ. ಸಾಮಾನ್ಯವಾಗಿ 7 o'clock ಇಡಬಹುದು. 7 ಗಂಟೆ ಮುಂದೆ, 7 ಗಂಟೆ ಒಳಗಡೆ ನೀವೆಲ್ಲ ಸ್ನಾನಾದಿಗಳನ್ನ ಮಾಡಿ ನಿಮ್ಮ ನಿತ್ಯ ಕರ್ಮಗಳನ್ನ ಮಾಡಿ ನೀವು ಇದನ್ನ ಬಿಡಬಹುದು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನ ಇಲ್ಲಿ ಈ ಒಂದು ಏಕಾದಶಿ ಮಹಾತ್ಮೆಯಲ್ಲಿ ಹೇಳಿರೋ ಹಾಗೆ ಮಾರ್ಗಶೀರ್ಷ ಮಾರ್ಗಶೀರ್ಷ ಮಾಸದ
ಶುಕ್ಲ ಪಕ್ಷದಂದು ಬರುವಂತಹ ಈ ಮೋಕ್ಷದ ಏಕಾದಶಿ. ಈ ಮೋಕ್ಷದ ಏಕಾದಶಿಗೆ ಈ ಲೋಕಗಳಲ್ಲಿ ವೈಕುಂಠ ಏಕಾದಶಿ ಅಂತೂ ಕೂಡ ಕರೀತಾರೆ. ಹಾಗಾದ್ರೆ ಇದು ಮೋಕ್ಷದ ಏಕಾದಶಿ ಅಂದ್ರೆ ಏನು? ಮೋಕ್ಷ ಅಂದ್ರೆ ಮೋಕ್ಷವನ್ನ ಕರುಣಿಸುವಂಥದ್ದು. ಯಾರಿಗೆ ಮೋಕ್ಷವನ್ನ ಕರುಣಿಸುವಂಥದ್ದು? ಇದು ನಮ್ಮ ಪಿತೃಗಳಿಗೆ. ಯಾರು ನಮ್ಮ ಪಿತೃಗಳಿರ್ತಾರೋ ಅವರು ನರಕ ಲೋಕಗಳಲ್ಲಿ ಹೋದ್ರೆ ಅವರನ್ನ ನರಕ ಲೋಕಗಳಿಂದ ನಾವು ಬಿಡುಗಡೆಗೊಳಿಸಿ ಅವರನ್ನ ವೈಕುಂಠ ಲೋಕಕ್ಕೆ ಕಳಿಸೋದೇ ಈ ಒಂದು ಮೋಕ್ಷದ ಏಕಾದಶಿ. ಯಾರಿಗೆಲ್ಲ ಪಿತೃಗಳಿಗೆ ಅಥವಾ ಪಿತೃಗಳ ಕುರಿತಾಗಿ ಕನಸು ಬೀಳುತ್ತೋ ಅಥವಾ ಅವರ ಕುರಿತಾಗಿ ಏನಾದ್ರೂ ಒಂದು ನಕಾರಾತ್ಮಕವಾದಂತಹ ಒಂದು ಆಲೋಚನೆಗಳು ಬರುತ್ತೋ ಅವರು ಹೀಗೆ ಪಿತೃಗಳನ್ನ ಈ ಒಂದು ನರಕಾದಿಗಳಿಂದ ಅಥವಾ ಏನಾದ್ರೂ ಅವರು ಪಾಪಗಳಿಂದ ಪೀಡಿತರಾದ್ರೆ ಹೀಗೆ ಬೇರೆ ಲೋಕಗಳಲ್ಲಿ ಹೋಗಿದ್ರೆ ಅವರನ್ನ ನೀವು ಬಿಡುಗಡೆಗೊಳಿಸ್ಲಿಕ್ಕೆ ಈ ಒಂದು ಭೂಲೋಕದಲ್ಲಿ ಸಹಾಯ ಮಾಡುವಂತಹ ಒಂದು ಏಕಾದಶಿ ಈ ಮೋಕ್ಷದ ಏಕಾದಶಿ. ಇದು ಒಂದು ಏನು ಚಿಕ್ಕದಾದಂತಹ ಒಂದು ಏನು ಪ್ರಯೋಜನ ಅಂತ ಹೇಳ್ಬೋದು ಇದರಿಂದ, ಈ ಮೋಕ್ಷದ ಏಕಾದಶಿಯಿಂದ. ಮುಖ್ಯವಾಗಿ ನಾವು ಈ ಏಕಾದಶಿಗಳನ್ನ ಮಾಡೋದು ಯಾತಕ್ಕೆ ಅಂತಂದ್ರೆ ಭಗವಂತನ ಅನುಗ್ರಹ ಪ್ರಾಪ್ತಿಯನ್ನ ಮಾಡ್ಕೊಳ್ಳಿಕ್ಕೆ, ಮತ್ತೆ ಇನ್ನೊಂದು ಪಾಪಗಳಿಂದ ವಿಮೋಚನೆಯನ್ನ ಪಡಿಲಿಕ್ಕೆ. ಯಾಕಂದ್ರೆ ಎಲ್ರೂ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಗೆ ಪಾಪಗಳು ಮೊದಲು ಕಳಿಬೇಕು, ನಮ್ಮ ಪ್ರಾರಬ್ಧ ಕರ್ಮ ಹೋಗ್ಬೇಕು. ಸೊ ಅದು ಕೇವಲ ಈ ಏಕಾದಶಿಗಳಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಭಗವಂತವನ್ನ ಅನುಗ್ರಹವನ್ನ ಪಡಿಬೇಕು, ಮತ್ತೆ ಪಾಪವನ್ನ ನಾವು ನಾಶ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏಕಾದಶಿ ಒಂದೇ ಮಾರ್ಗ ಈ ಒಂದು ಲೋಕದಲ್ಲಿ. ಹಾಗಾಗಿ ಇಲ್ಲಿ ಮೋಕ್ಷದ ಏಕಾದಶಿಯನ್ನ ಪಿತೃಗಳಿಗೆ ಅರ್ಪಿಸಲಾಗಿ ಇಲ್ಲಿ ಧರ್ಮರಾಜನ್ ಕೇಳ್ತಾನೆ, ಮಾರ್ಗಶೀರ್ಷ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನ ಏನ್ ಹೇಳ್ತಾರೆ, ಏನಂತ ಕರೀತಾರೆ, ಮತ್ತೆ ಯಾವ ದೇವರ ಪೂಜೆಯನ್ನ ಮಾಡ್ಬೇಕು, ಮತ್ತೆ ವ್ರತದ ಒಂದು ವಿಧಿ ವಿಧಾನ ಹೇಗೆ ಅಂತ ಧರ್ಮರಾಜ ಕೇಳ್ತಾನೆ, ಯುಧಿಷ್ಠಿರ ಕೇಳ್ತಾನೆ ಕೃಷ್ಣನಿಗೆ. ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಅವರ ಪಾಪಗಳ ನಾಶವಾಗ್ಬೇಕೆಂದು ನಾನು ನಿನ್ನನ್ನ ಕೇಳ್ತಾ ಇರುವೆ. ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ ಈ ಲೋಕ ಕಲ್ಯಾಣಕ್ಕಾಗಿ ನಾನು ಕೇಳ್ತಾ ಇದ್ದೇನೆ, ಪಾಪಗಳ ನಾಶ ಆಗ್ಬೇಕು ಅಂತ ನಾನೇನ್ ಕೇಳ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಶಂಕೆಯನ್ನ ನೀನು ದೂರ ಮಾಡು, ಮತ್ತೆ ವಿಸ್ತಾರವಾಗಿ ನನಗೆ ಎಲ್ಲವನ್ನ ನೀನು ಹೇಳು ಅಂತ ಹೇಳ್ತಾನೆ ಧರ್ಮರಾಜ. ಯಾಕಂದ್ರೆ ಧರ್ಮವನ್ನ ಅನುಸರಿಸುವಂತವನು. ಮಹಾಭಾರತದಲ್ಲಿ ಅರ್ಜುನ ಹೇಗೆ ಈ ಕೃಷ್ಣ ಸಾರಥಿ ಅಂದ್ರೆ ಅವನಿಗೆ ಭಗವಂತ ಸಾರಥಿಯಾಗಿ ನಿರ್ವಹಿಸಿದಾಗ ಅಲ್ಲಿ ಕೂಡ ಸಂವಾದದ ಮೂಲಕ ಅವನು ಈ ಭೌತಿಕ ಲೋಕದ ಬಂಧನದಿಂದ ಅವನು ಬಿಡುಗಡೆಯನ್ನ ಪಡೆದ, ಭೌತಿಕ ಲೋಕದಲ್ಲಿ ಇದ್ದಾಗ್ಲೇನೆ. ಹೀಗೆ ಧರ್ಮರಾಜ ಧರ್ಮವನ್ನ ಅನುಸರಿಸುವಂತವ ಕೇವಲ ನಮಗಾಗಿ ಅಲ್ಲ, ಈ ಲೋಕ ಕಲ್ಯಾಣಕ್ಕಾಗಿಯೇ ನೀನು ಈ ಪಾಪ ನಾಶ ಆಗ್ಲಿ ಅಂತ ಹೇಳಿ ನನಗೆ ನಾನು ಪಾಪ ನಾಶ ಆಗ್ಲಿ, ಈ ಲೋಕ ಕಲ್ಯಾಣ ಆಗ್ಲಿ ಅನ್ನೋಕ್ಕೋಸ್ಕರ ನಾನು ನಿನಗೆ ಕೇಳ್ತಾ ಇದ್ದೇನೆ. ಮತ್ತೆ ನನ್ನ ಈ ಒಂದು ಸಂಶಯವನ್ನ ದೂರ ಮಾಡು, ವಿಸ್ತಾರವಾಗಿ ನನ್ಗೆ ತಿಳಿಸು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನಿನಗೆ ಏನು ನೀನ್ ಕೇಳಿದೀಯಾ ಲೋಕ ಕಲ್ಯಾಣಕ್ಕಾಗಿ ಪಾಪನಾಶಕ್ಕಾಗಿ, ಹಾಗಾಗಿ ನಿನ್ಗೆ ಯೋಗ್ಯವಾದದ್ದನ್ನೇ ನಾನು ಹೇಳ್ತೇನೆ. ನಿನ್ಗೇನ್ ಬೇಕೋ ನಾನು ಅದನ್ನೇ ಕುರಿತಾಗಿ ನಿನಗೆ ಹೇಳ್ತೇನೆ. ಇದರಿಂದ ನಿನ್ನ ಬುದ್ಧಿಯು ತಿಳಿಯಾಗುತ್ತೆ, ನಿರ್ಮಲವಾಗುತ್ತೆ. ಮತ್ತೆ ನೀನು ಬಹಳ ಒಳ್ಳೆಯದನ್ನೇ ಕೇಳಿದೀಯಾ, ಯಾಕಂದ್ರೆ ಲೋಕ ಕಲ್ಯಾಣಕ್ಕಾಗಿ ಕೇಳಿರುವಂತದ್ದು ಬಹಳ ಒಳ್ಳೆಯದು. ಹಾಗಾಗಿ ನಿನ್ನ ಲೋಕ ಕಲ್ಯಾಣಕ್ಕಾಗಿ ಕೇಳಿರೋದು ಬಹಳ ಒಳ್ಳೆಯದನ್ನ ಕೇಳಿದ್ಯಾ. ಹಾಗಾಗಿ ನಾನು ಹೇಳ್ತೀನಿ ಕೇಳು, ಭಗವಂತನಿಗೆ ಪ್ರೀತಿ ಇರುವ ಈ ದಿನದ ಮಹಿಮೆಯು ನಾನು ನಿನ್ಗೆ ಹೇಳ್ತೀನಿ, ಅದನ್ನ ಕೇಳು ಅಂತ ಹೇಳ್ತಾನೆ. ರಾಜ, ಈ ಏಕಾದಶಿ ನನ್ನ ದೇಹದಿಂದ ಹೇಗೆ ಉತ್ಪನ್ನವಾಯಿತು ಇದನ್ನು ನಿನಗೆ ಮೊದಲೇ ನಾನು ಹೇಳಿರುವೆ. ಏಕಾದಶಿ ಆಗಿರೋದೇ ಹೇಗೆ ಗೊತ್ತು? ಏಕಾದಶಿ ಅನ್ನೊಬ್ಳು ದೇವಿ ಹೇಗೆ ವಿಷ್ಣುವಿನ ಒಂದು ರೋಮದಿಂದ ಶಕ್ತಿಯಿಂದ ಹೊರಬಂದು ಹೇಗೆ ಒಂದು ಅಸುರನ ಸಂಹಾರವನ್ನ ಮಾಡಿದ್ಲು, ಇದೆಲ್ಲವೂ ಕೂಡ ನಾವು ಇದರ ರೂಪದಲ್ಲಿ ಕಥೆಯ ರೂಪದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಇಲ್ಲಿ ಅದರ ಒಂದು ಮರುಕಳಿಕೆಯನ್ನ ಮಾಡ್ತಾನೆ ಭಗವಂತ. ಹೇಳ್ತಾನೆ, ಏಕಾದಶಿ ನನ್ನ ದೇಹದಿಂದ ಹೇಗೆ ಬಂದು ಅನ್ನೋದು ನಿಮ್ಗೆ ಗೊತ್ತಾಗಿದೆ, ನಿಮ್ಗೆ ಈಗಾಗ್ಲೇ ಹೇಳಿದ್ದೀನಿ. ನನ್ನ ಈ ಪ್ರೀತಿ ಏಕಾದಶಿ 3 ರಾಕ್ಷಸನ ಸಂಹಾರಕ್ಕಾಗಿ ಪ್ರಸಿದ್ಧವಾಗಿರುವವಳು ಅಂತ. ಅಂದ್ರೆ ಏಕಾದಶಿ ಅನ್ನೋಳು ಒಬ್ಳು ದೇವಿ. ಸೊ ಇವಳು ಮುರ ಅನ್ನೋ ರಾಕ್ಷಸನಷ್ಟೇ ಅಲ್ಲ, ಇನ್ನ ರಾಕ್ಷಸರನ್ನು 3 ರಾಕ್ಷಸರನ್ನ ಸಂಹಾರಕ್ಕಾಗಿ ಇವಳು ಕಾರಣರಾಗಿದ್ದಾಳೆ. ಮತ್ತೆ ಹೀಗೆ 3 ರಾಕ್ಷಸರ ಸಂಹರಿಸಿದ್ದಕ್ಕಾಗಿ ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದಾಳೆ. ಈಗ ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿಯ ಮೋಕ್ಷದ ಈ ಏಕಾದಶಿಯ ಸಲುವಾಗಿ ನಾನು ನಿನ್ಗೆ ಹೇಳ್ತೀನಿ ಕೇಳು. ಇದೇ ಏಕಾದಶಿಯ ಕುರಿತ ಒಂದು ಮಹಿಮೆನ ಮತ್ತೆ ನಾನು ನಿನ್ಗೆ ತಿಳಿಸ್ತೇನೆ. ಎಲ್ಲ ಪಾಪಗಳನ್ನ ಕಳೆಯುವಂತದ್ದು ಎಂದು ಪ್ರಸಿದ್ಧವಾಗಿದೆ ಈ ಏಕಾದಶಿ. ಮತ್ತೆ ಇದರ ಆಚರಣೆಯನ್ನ ಹೇಳ್ತಾ ಇದ್ದಾರೆ. ಏಕಾದಶಿಯ ದಿವಸ ಭಗವಂತನಿಗೆ ಗಂಧ ಪುಷ್ಪಗಳನ್ನ
ಏರಿಸಬೇಕು. ತುಳಸಿ ಎಲೆಯಿಂದ ಆ ಆ ಭಗವಂತನ ಒಂದು ನೈವೇದ್ಯ ಮತ್ತೆ ಭಗವಂತನಿಗೆ ಪೂಜೆಯನ್ನ ನಾವು ಮಾಡ್ಬೇಕು. ಹೀಗೆ ನಾವು ಪೂಜೆಯನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಸಂಕೀರ್ತನ, ಕೀರ್ತನ ಇವುಗಳನ್ನೆಲ್ಲ ಕೂಡ ನಾವು ಮಾಡ್ಬೇಕು. ಹೀಗೆ ಈ ಏಕಾದಶಿಯ ಬಗ್ಗೆ ಒಂದು ಶುಭವೂ ಮತ್ತು ಕಲ್ಯಾಣಪ್ರದವಾದಂತ ಒಂದು ಹಳೆ ಪುರಾಣದಲ್ಲಿರುವಂತಹ ಒಂದು ಕಥೆ ಇದೆ. ಆ ಪುರಾಣದಲ್ಲಿ ಇರುವಂತಹ ಕಥೆಯನ್ನ ನಾನು ನಿನ್ಗೆ ಹೇಳ್ತೀನಿ. ಸೊ ಈ ಕಥೆಯನ್ನ ಕೇಳೋದ್ರಿಂದ ಏನಾಗುತ್ತೆ, ವಾಜಪೇಯಿ ಯಜ್ಞದ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ವಾಜಪೇಯಿ ಯಜ್ಞ ಈ ಅಶ್ವಮೇಧ ಯಾಗಕ್ಕಿಂತನೂ, ಅಶ್ವಮೇಧ ಯಜ್ಞಕ್ಕಿಂತನೂ ಕೂಡ ಏನು ಶ್ರೇಷ್ಠವಾದದ್ದು ವಾಜಪೇಯಿ ಯಜ್ಞ. ಹೀಗೆ ಆ ವಾಜಪೇಯಿ ಯಜ್ಞದ ಫಲ ನಿನಗೆ ಸಿಗುತ್ತೆ. ಈ ಕಥೆಯ ಶ್ರವಣದಿಂದ ಯಾರು ಕೇವಲ ಕೇಳ್ತಾರೋ ಅವರು ಪುಣ್ಯದಿಂದ ಅವ್ರು ಯಾವ ನರಕ ಲೋಕಗಳಿಗೆ ಹೋಗ್ತಾರೆ, ಯಾರು ಅಂದ್ರೆ ಅವರ ಪಿತೃಗಳು ನರಕ ಲೋಕಗಳಿಗೆ ಹೋಗಿರ್ತಾರೋ ಅವರನ್ನ ಸ್ವರ್ಗಕ್ಕೆ ಹೋಗೋ ಹಾಗೆ ಮಾಡಬಹುದು ಅಂತ. ಶ್ರವಣದಿಂದ ಅಧೋಗತಿಗೆ ಹೋದಂತಹ ತಂದೆ ತಾಯಿಗಳು ಅಥವಾ ಪುತ್ರರು ಇವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಬಹುದು, ಇದರಲ್ಲಿ ಸಂಶಯವಿಲ್ಲ. ಅದರ ಕಥೆಯ ಕುರಿತಾಗಿ ಹೀಗೆ ಹೇಳ್ತಾರೆ. ಇಲ್ಲಿ ಹಿಂದಿನ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ಒಂದು ಗೋಕುಲ ಅನ್ನುವಂತಹ ಒಂದು ಪಟ್ಟಣ, ಸುಂದರವಾದಂತಹ ಪಟ್ಟಣ. ಆ ಪಟ್ಟಣದಲ್ಲಿ ವೈಖಾನಸ ಅನ್ನುವಂತಹ ಒಬ್ಬ ರಾಜನಿದ್ದ. ಅವನು ತನ್ನ ಪ್ರಜೆಗಳನ್ನ ಮಕ್ಕಳಂತೆ ಪಾಲಿಸ್ತಾ ಇದ್ದ. ಹಾಗೆ ಪ್ರಜೆಗಳು ಕೂಡ ರಾಜ ಆಕ್ಚುಲಿ ಭಗವಂತನ ಪ್ರತಿನಿಧಿ. ಹಾಗಾಗಿ ಆ ಪ್ರಜೆಗಳು ಭಗವಂತನ ಹಾಗೆ ರಾಜನನ್ನ ನೋಡ್ತಾ ಇದ್ರು. ಮತ್ತೆ ಜೊತೆಗೆ ರಾಜ ಅವರನ್ನ ಪ್ರಜೆಗಳನ್ನ ಮಕ್ಕಳಂತೆ ನೋಡ್ತಾ ಇದ್ದ. ಹೀಗೆ ಪ್ರಸಿದ್ಧಿಯನ್ನ ಪಡೆದಂತಹ ಮತ್ತೆ ಒಳ್ಳೆಯ ರಾಜ ಅವನಾಗಿದ್ದ, ಧರ್ಮಿಷ್ಠ ರಾಜ ಅವನಾಗಿದ್ದ. ಅವನ ಒಂದು ರಾಜ್ಯದಲ್ಲಿ 4 ವೇದಗಳನ್ನ ಪಾರಂಗತ ಮಾಡಿಕೊಂಡಿರುವಂತಹ, ತಿಳಿದುಕೊಂಡಿರುವಂತಹ ಬ್ರಾಹ್ಮಣರು ಇರ್ತಿದ್ರು. ಇದೇ ಪ್ರಕಾರ ಇವನು ಹೀಗೆ ಜ್ಞಾನದಿಂದ ಕೂಡಿರುವಂತಹ ಬ್ರಾಹ್ಮಣರು ಅವನ ರಾಜ್ಯದಲ್ಲಿ ಇರ್ತಾ ಇದ್ರು. ಹೀಗೆ ಇರುವಂತಹ ಸ್ಥಿತಿಯಲ್ಲಿ ಅವನು ಕೂಡ ಕೇವಲ ರಾಜನಾಗಿರ್ಲಿಲ್ಲ, ರಾಜ ಋಷಿ ಆಗಿದ್ದ. ಅಂದ್ರೆ ಋಷಿಯಂತೆ ಆ ರಾಜ ಇರ್ತಿದ್ದ ಅಂತ ಹೇಳ್ತಾರೆ. ಹೀಗೆ ಇವನು ರಾಜ ಮಾಡ್ತಾ ಇದ್ದಾಗ ಒಂದಿನ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನು ಕಂಡಿದ್ದೇನು ಅಂತಂದ್ರೆ, ಅವನ ತಂದೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ನರಳಾಡ್ತಾ ಇರೋದನ್ನ ಅವನು ಕಾಣ್ತಾನೆ. ಅಂದ್ರೆ ಅಧೋಗತಿ ಅಂತ ಹೇಳ್ತಾರೆ. ಯಾವಾಗ ತಲೆ ಕೆಳಗೆ ಮತ್ತೆ ಕಾಲ್ ಮೇಲೆ ಇದ್ದಾಗ ಇದರ ಅರ್ಥ ಅವರು ನರಕದಲ್ಲಿ ಯಾತನೆಯನ್ನ ಪಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಅವನು ಹೀಗೆ ಕಂಡಂತಹ ದೃಶ್ಯವನ್ನ ನನ್ನ ತಂದೆ ನರಕದಲ್ಲಿ ಇದ್ದಾರೆ ಅಂತ ಅನ್ನೋದನ್ನ ಸ್ವಲ್ಪ ಊಹಿಸ್ಕೊಂಡ. ಆದ್ರೆ ಸ್ವಲ್ಪ ಆಶ್ಚರ್ಯವಾಯ್ತು. ಆದ್ರೆ ಅವನ್ ಏನ್ ಮಾಡ್ದ, ತನ್ನ ಸಂಶಯವನ್ನ ನಿವಾರಿಸ್ಕೊಳ್ಳಿಕ್ಕೆ ಬೆಳಿಗ್ಗೆ ಎದ್ದು ಎಲ್ಲ ನೀತಿ ಕರ್ಮವನ್ನ ಮಾಡಿ ಅವನು ಬ್ರಾಹ್ಮಣನ ಹತ್ರ ಹೋಗ್ತಾನೆ. ಈ ಸ್ವಪ್ನದ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಸ್ವಪ್ನದ ಕುರಿತಾಗಿ ಬ್ರಾಹ್ಮಣರಿಗೆ ತಿಳಿಸ್ತಾರೆ. ಅವಾಗ ಬ್ರಾಹ್ಮಣ ಹೇಳ್ತಾರೆ, ರಾಜ ಹೇಳ್ತಾನೆ, ಬ್ರಾಹ್ಮಣರೇ, ನಾನು ನಿನ್ನೆ ಒಂದು ಸ್ವಪ್ನವನ್ನ ಕಂಡೆ. ನನ್ನ ತಂದೆ ತಲೆ ಕೆಳಗೆ ಕಾಲ್ ಮೇಲೆ ಇದ್ದು ನರಳಾಡ್ತಾ ಇರೋದನ್ನ ನಾನು ನೋಡ್ದೆ ಅಂತ ಹೇಳಿದಾಗ ಅವಾಗ ಬ್ರಾಹ್ಮಣರು ಹೇಳ್ತಾರೆ, ಹೌದು, ನಿನ್ನ ತಂದೆ ಈಗ ನರಕ ಲೋಕದಲ್ಲಿ ಇದ್ದಾರೆ, ಅದಕ್ಕಾಗಿ ನಿನಗೆ ಈ ಸ್ವಪ್ನ ಬಿದ್ದಿದೆ ಅಂತ ಬ್ರಾಹ್ಮಣರು ಹೇಳ್ತಾರೆ. ಹಾಗಾಗಿ ಅವಾಗ ಮತ್ತೆ ಈ ರಾಜ ಹೇಳ್ತಾನೆ, ಮಗನೇ, ನಾನು ಅಧೋ ಯೋನಿಯಲ್ಲಿ ಬಂದು ಬಿದ್ದಿರುವೆನು ಅಂತ ಹೇಳ್ತಾರೆ. ಇಲ್ಲಿಂದ ನನ್ನನ್ನ ಪಾರು ಮಾಡು, ನನ್ನನ್ನ ಬದುಕಿಸು ಅಂತ ಹೇಳಿ ಅವರು ಅಂಗ್ಲಾಸ್ತಾ ಇದ್ರು ಅಂತ ರಾಜ ಹೇಳ್ತಾರೆ. ಅವಾಗ ಬ್ರಾಹ್ಮಣ ಶ್ರೇಷ್ಠರು ಹೇಳ್ತಾರೆ, ಹೌದು, ಇದಕ್ಕೆ ಉಪಾಯ ಇದೆ, ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿದಾಗ ರಾಜ ಮತ್ತೆ ಅದ್ರ ಕುರಿತಾಗಿ ಹೇಳ್ತಾನೆ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ ಇದು ಹೇಳುವವರೆಗೂ ನೀವು ನನಗೆ ಮಾರ್ಗವನ್ನ ತಿಳಿಸಿ. ಯಾಕಂದ್ರೆ ನನ್ನ ತಂದೆ, ನನ್ನ ಪಿತೃಗಳು ಯಾವುದೋ ನರಕ ಲೋಕಗಳಲ್ಲಿ ಇಲ್ಲಿ ಇದ್ದಾರೆ ಅಂತಂದ್ರೆ ನಾನ್ ಹೇಗೆ ಇಲ್ಲಿ ಸುಖಕರವಾಗಿ ಇರ್ಲಿಕ್ಕೆ ಸಾಧ್ಯ? ನನಗೆ ತುಂಬಾ ದುಃಖ ಆಗ್ತಾ ಇದೆ. ನನಗೇನೂ ಕೂಡ ಇಷ್ಟ ಆಗ್ತಾ ಇಲ್ಲ. ಆನೆ, ಕುದುರೆ, ರಥ ಯಾವುದನ್ನು ಕೂಡ, ಈ ದ್ರವ್ಯ ಭಂಡಾರ, ಇಲ್ಲಿರುವಂತಹ ಎಲ್ಲ ವಜ್ರವೈಡ್ಯೂರ್ಯ ಯಾವ ಸುಖವನ್ನ ನನಗೆ ಕೊಡ್ತಾ ಇಲ್ಲ. ನನ್ನ ಹೆಂಡತಿ, ಮಕ್ಕಳು, ಇವ್ರು ಎಲ್ಲರೂ ನನಗೆ ಬೇಡವಾಗಿದ್ದಾರೆ ಈಗ. ಹಾಗಾಗಿ ನಾನು ಎಲ್ಲಿ ಹೋಗ್ಲಿ? ಈ ಶರೀರ ನನಗೆ ಬೆಂಕಿ ಅಂತ ಉರಿತಾ ಇದೆ. ನನಗೆ ಅವರನ್ನ ಆ ಒಂದು ನರಕ ಯಾತನೆಯಿಂದ ಹೊರಗಡೆ ತರೋದು ಹೇಗೆ ಅನ್ನೋದನ್ನ ತಿಳಿಸಿ ಅಂತ ಹೇಳಿ ರಾಜ ಈ ಬ್ರಾಹ್ಮಣ ಶ್ರೇಷ್ಠರಲ್ಲಿ ಅಂಗಲಾಸ್ತಾನೆ.
ಅವಾಗ ಶ್ರೇಷ್ಠವಾದ ಬ್ರಾಹ್ಮಣ ಮತ್ತೆ ಅವರ ಬ್ರಾಹ್ಮಣರ ಕುರಿತಾಗಿ ಹೇಳ್ತಾರೆ. ಶ್ರೇಷ್ಠವಾದ ಬ್ರಾಹ್ಮಣರೇ ಈ ಯಾತನೆಯಿಂದ ನನ್ನ ಪಿತೃಗಳಿಗೆ ಮೋಕ್ಷ ದೊರಕಿಸುವುದು ಹೇಗೆ? ಮತ್ತೆ ಯಾವ್ದಾದ್ರು ದಾನ, ವ್ರತ, ತಪ ಇಲ್ಲವೇ ಯಾವ್ದಾದ್ರು ಯೋಗ ಸಾಧನ ಅಂತದ್ದೇನಾದ್ರೂ ಇದ್ರೆ ನನಗೆ ಹೇಳಿರಿ ಅಂತ ಹೇಳ್ತಾನೆ. ಮತ್ತೆ ಯಾರ ಪಿತೃಗಳು ನರಕದಲ್ಲಿ ಹೋಗಿರುವರೋ ಅಂತ ಮಗ ಈ ಯಾಕೆ ಜೀವಂತವಾಗಿರ್ಬೇಕು? ಅಷ್ಟೊಂದು ಅವನಿಗೆ ಜೀವದ ಮೇಲೆ ಏನು ವ್ಯಾಮೋಹ ಕಡಿಮೆ ಆಗಿತ್ತು, ಅಂದ್ರೆ ಜೀವನವೇ ಬೇಡ ಆಗಿತ್ತು, ಆತರ ಅವನ ಒಂದು ಪರಿಸ್ಥಿತಿ ಇತ್ತು ಅಂತ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ನನ್ನ ಜೀವನವೇ ವ್ಯರ್ಥವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅವಾಗ ಬ್ರಾಹ್ಮಣರು ಹೇಳ್ತಾರೆ, ರಾಜ, ಇಲ್ಲಿ ಸಮೀಪದಲ್ಲಿಯೇ ಒಬ್ರು ಪರ್ವತ ಅನ್ನುವಂತಹ ಋಷಿಯ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಈಗಾಗಲೇ ಹೇಳಿರುವಂತಹ ಪರ್ವತ ಋಷಿ ಅನ್ನೋರು ಇರ್ತಾರೆ. ಅವರು ನಿನಗೆ ಭೂತಕಾಲ ಮತ್ತೆ ಭವಿಷ್ಯತ್ ಕಾಲವನ್ನ ಭೂತ ಮತ್ತೆ ಭವಿಷ್ಯದ ಕಾಲದ ಕುರಿತು ಎಲ್ಲವನ್ನ ತಿಳ್ಕೊಂಡಿದ್ದಾರೆ. ಅವರು ನಿನಗೆ ಇದ್ರ ಬಗ್ಗೆ ಹೇಳ್ಬಹುದು. ಯಾಕೆಂದ್ರೆ ನಿನ್ನ ತಂದೆ ಹಿಂದಿನ ಕಾಲದಂದ್ರೆ ಭೂತ ಕಾಲದಲ್ಲಿ ಏನಾಗಿದ್ರು ಮತ್ತೆ ಈಗ ಎಲ್ಲಿದ್ದಾರೆ ಅನ್ನೋದೆಲ್ಲನೂ ಕೂಡ ಅವರು ತಿಳಿಸ್ತಾರೆ. ಹೇ ಹೇ ರಾಜ ಶಾರ್ದೂಲ್ವರ್ ರಾಜ ಶಾರ್ದೂಲನೆ ಓಕೆ, ನೀನು ಆ ಮುನಿಗಳ ಕಡೆಗೆ ಹೋಗು. ಬ್ರಾಹ್ಮಣರ ಈ ಮಾತನ್ನು ಕೇಳಿ ಆ ಶ್ರೇಷ್ಠನಾದ ಅರಸನು ಖಿನ್ನ ಮನಸ್ಸಿನಿಂದ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋದನು. ಹೀಗೆ ಅಲ್ಲಿ ಆ ಬ್ರಾಹ್ಮಣರಿಂದ ಅವನಿಗೆ ಪರಿಹಾರ ಸಿಗ್ಲಿಲ್ಲ. ಆದ್ರೂ ಕೂಡ ಅವರು ಪರ್ವತ ಮುನಿಗಳ ಒಂದು ವಿಳಾಸವನ್ನ ಕೊಟ್ಟಿರೋದ್ರಿಂದ ಈ ರಾಜ ತನ್ನ ಒಂದು ಖಿನ್ನ ಮನಸ್ಸಿನಿಂದ ಏನ್ ಮಾಡ್ತಾನೆ, ಜೀವನವೇ ಬೇಡ ಅನ್ನುವಂತಹ ಮನಸ್ಸಿನಿಂದ ಅವನು ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಆ ಆಶ್ರಮ ಹೇಗಿತ್ತು ಅಂದ್ರೆ ತುಂಬಾ ಶಾಂತವಾಗಿದ್ದು ಪ್ರಜೆಗಳಿಂದಲೂ ಬ್ರಾಹ್ಮಣರಿಂದಲೂ ತುಂಬಿಕೊಂಡಿತ್ತು ಅಂತ ಹೇಳ್ತಾರೆ. ಅಲ್ಲಿ ಅನೇಕ ಋಷಿಗಳು ವಾಸವನ್ನ ಮಾಡ್ತಾ ಇದ್ರು. ಮತ್ತೆ ಪರ್ವತ ಋಷಿಗಳ ಸುತ್ತಮುತ್ತಲೂ ಕೂಡ 4 ವೇದಗಳನ್ನ ತಿಳಿದುಕೊಂಡಿರುವಂತಹ ಪಾರಂಗತರಾದಂತಹ ಋಷಿಗಳು ಇರ್ತಿದ್ರು. ಅವರನ್ನ ಕಂಡ್ರೆ, ಅಂದ್ರೆ 4 ವೇದಗಳನ್ನ ಪಾರಂಗತ ಮಾಡಿಕೊಂಡಿರುವಂತಹ ಋಷಿಗಳನ್ನ ಕಂಡ್ರೆ ಬೇರೆ ಬ್ರಹ್ಮದೇವರು ಅಂದ್ರೆ ಇನ್ನೊಬ್ಬ ಬ್ರಹ್ಮದೇವರು ಇದ್ದಾನೆ ಏನೋ ಅಂತ ಹಾಗೆ ಅನಿಸ್ತಾ ಇತ್ತು ಅಂತ ಇವನಿಗೆ ರಾಜನಿಗೆ ಭಾಸ ಆಗುತ್ತೆ. ಆಗ ಈ ರಾಜ ಶ್ರೇಷ್ಠವಾದ ಮುನಿಗಳನ್ನ ಕಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾನೆ. ಎಲ್ಲ ಪರ್ವತ ಋಷಿಗಳು ರಾಜನಿಗೆ ಕುಶಲೋಪಚಾರವನ್ನ ಕೇಳ್ತಾನೆ. ಹೇಗೆ ನಡೀತಾ ಇದೆ ನಿನ್ನ ರಾಜ್ಯದಲ್ಲಿ, ಹೇಗೆ ನಡೀತಾ ಇದೆ ನಿನ್ನ ಕಾರ್ಯಭಾರ ಎಲ್ಲ ಕೇಳ್ತಾನೆ. ಮತ್ತೆ ಸೈನ್ಯ, ಭಂಡಾರ, ಕೋಟೆ, ರಾಜ್ಯದಲ್ಲಿರುವಂತಹ 7 ಅಂಗಗಳು ಇವೆಲ್ಲವೂ ಕೂಡ ಹೇಗೆ ನಡೀತಾ ಇದೆ ಅನ್ನೋದರ ಕುರಿತಾಗಿ ಈ ಪರ್ವತ ಋಷಿ ಮುನಿಗಳು ಕೇಳ್ತಾರೆ. ಮತ್ತೆ ಇನ್ನೊಂದು, ಈ ರಾಜ್ಯ ನಿಷ್ಕಂಟಕವಾಗಿದೆಯಾ ಅಂತ ಕೇಳ್ತಾರೆ. ಕಂಟಕಗಳಿಂದ ದೂರವಾಗಿದೆಯಾ ಅನ್ನೋದನ್ನು ಕೂಡ ರಾಜನಿಗೆ ಕೇಳ್ತಾರೆ. ಆವಾಗ ರಾಜ ಹೇಳ್ತಾನೆ, ಋಷಿ ಶ್ರೇಷ್ಠ, ನಿಮ್ಮ ಕೃಪೆಯಿಂದ ಎಲ್ಲ ಅಂಗಗಳು ಕುಶಲವಾಗಿದೆ. ಆದ್ರೆ ಎಲ್ಲ ವೈಭವಗಳು ನನ್ನ ಕಡೆ ಇದ್ರೂನು ಕೂಡ ನನಗೆ ಒಂದು ವಿಘ್ನ ಬಂದು ಒದಗಿದೆ. ಆ ವಿಘ್ನ ಏನು ಅಂತಂದ್ರೆ, ನಾನು ನನ್ನ ಸ್ವಪ್ನದಲ್ಲಿ ಹೀಗೆ ನನ್ನ ತಂದೆ ತಲೆ ಕೆಳಗೆ ಕಾಲ್ ಮೇಲೆ ಇರೋದನ್ನ ಕಂಡೆ. ಮತ್ತೆ ಜೊತೆಗೆ ನನಗೆ ಭಾಸವಾಯ್ತು ಅವರು ನರಕದಲ್ಲಿ ಬಿದ್ದಿದ್ದಾರೆ ಅಂತ. ಹೀಗೆ ನರಕದಿಂದ ನನ್ನ ತಂದೆ ನರಕದಿಂದ ನನಗೆ ನನ್ನನ್ನು ಬಿಡುಗಡೆಗೊಳಿಸಿ ಉದ್ಧಾರ ಮಾಡುವಂತ ಅಂಗಲಾಸ್ತಾ ಇದ್ರು. ಅವರು ದುಃಖಿತರಾಗಿದ್ರು. ಹೀಗೆ ಈ ದುಃಖ ರೂಪವಾದ ನದಿಯನ್ನ ದಾಟುವ ಉಪಾಯವನ್ನ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಹೇಳಿದ್ರೆ ನಾನು ಆ ಉಪಾಯವನ್ನ ದಾಟಬಲ್ಲೆ. ದಯವಿಟ್ಟು ನನಗೆ ತಿಳಿಸಿ, ಅವರನ್ನ ನಾನು ಹೇಗೆ ಈ ದುಃಖಕರವಾದಂತಹ ನದಿಯಿಂದ ನಾನು ಅವರನ್ನ ದಾಟಿಸಬಲ್ಲೆ ಅಂತ ಕೇಳ್ತಾನೆ. ಯಾರು ವೈಖಾನಸ್ ಅನ್ನುವಂಥ ರಾಜ. ಆವಾಗ ಆ ರಾಜನ ಮಾತನ್ನ ಕೇಳಿ ಮುನಿಶ್ರೇಷ್ಠರು ಹೀಗೆ ಹೇಳ್ತಾರೆ. ಪರ್ವತ ಮುನಿಗಳು ಕಣ್ಣು ಮುಚ್ಚಿಕೊಂಡು ತಾವು ಏನ್ ಮಾಡ್ತಾರೆ, ಭೂತಕಾಲ ಮತ್ತೆ ಭವಿಷ್ಯತ್ ಕಾಲದ ಒಂದು ಕ್ಷಣ ಧ್ಯಾನವನ್ನ ಮಾಡ್ತಾರೆ. ನಂತರ ಆ ಧ್ಯಾನ ಮಾಡಿದ ಮೇಲೆ ಅವ್ರಿಗೆ ಏನಾಗಿದೆ, ಘಟನೆ ಏನಾಗಿರ್ಬೋದು ಅನ್ನೋದರ ಕುರಿತಾಗಿ ಅವರು ಅದನ್ನ ಗೋಚರಿಸ್ಕೊಳ್ತಾರೆ ದಿವ್ಯ ದೃಷ್ಟಿಯ ಮೂಲಕ. ಆವಾಗ ರಾಜನಿಗೆ ಹೇಳ್ತಾರೆ, ನಿನ್ನ ತಂದೆ ಪೂರ್ವ ಜನ್ಮದಲ್ಲಿಯ ಪಾಪವು ನನಗೀಗ ಗೊತ್ತಾಯಿತು ಅಂತ ಹೇಳ್ತಾನೆ.
ಅವಾಗ ಅದರಲ್ಲಿ ನಿಮ್ಮ ತಂದೆಯವರಿಗೆ ಇಬ್ಬರು ಪತ್ನಿಯರು ಹೆಂಡತಿಯರಿದ್ರು. ಆ ಇಬ್ಬರು ಹೆಂಡತಿಯರಲ್ಲಿ ಒಬ್ಬಳು ಏನಾಗಿರ್ತಾಳೆ, ಋತುಮತಿ ಆಗಿರ್ತಾಳೆ. ಋತುಮತಿ ಆದಾಗ ಬೇಡ ಅವಳು ಬೇಡ ಅಂದ್ರೂ ಕೂಡ ಹೆಂಡತಿಯ ಸಂಪರ್ಕವನ್ನ ಬಯಸ್ತಾನೆ. ಯಾರು? ಈ ವೈಸಾನಖ ರಾಜನ ತಂದೆ ಋತುಮತಿಯಾಗಿ ಬೇಡ ಅಂದ್ರೂ ಕೂಡ ಅವನು ಹೆಂಡತಿಯ ಸಂಪರ್ಕವನ್ನ ಮಾಡ್ತಾನೆ. ಇನ್ನೊಂದು ಸಲಿ ಅವಳ ಹೆಂಡತಿ ಸಂಪರ್ಕಕ್ಕಾಗಿ ಬಯಸಿದ್ರು ಕೂಡ ಅವನ್ ಏನ್ ಮಾಡ್ತಾನೆ, ಆ ಒಂದು ಅವಳ ಆಸೆಗೆ ಅವನು ನಿರಾಕಾರವನ್ನ ವ್ಯಕ್ತಪಡಿಸ್ತಾನೆ. ಸೊ ಇವು ಎರಡು ಕಾರಣಗಳು ನಿನ್ನ ತಂದೆ ಪಾಪಕೂಪಕ್ಕೆ ಹೋಗ್ಲಿಕ್ಕೆ ಅಂತ ಋಷಿಮುನಿಗಳು ಹೇಳ್ತಾರೆ. ಹಾಗಾಗಿ ಅದರಿಂದ ಅವರು ನರಕದಲ್ಲಿ ಬಿದ್ದಿದ್ದಾನೆ. ಮತ್ತೆ ರಾಜ ಕೇಳ್ತಾರೆ, ಹಾಗಾದ್ರೆ ಇಂಥ ಒಂದು ಪಾಪದಿಂದ ಅವರನ್ನ ಹೇಗೆ ನಾನು ಬಿಡುಗಡೆಗೊಳಿಸಬಹುದು? ಯಾವ ವ್ರತದಿಂದ ಅಥವಾ ಯಾವ ದಾನದಿಂದ ಈ ಪಾಪಕೂಪದ ನರಕದಿಂದ ನನ್ನ ತಂದೆಗೆ ಮೋಕ್ಷವನ್ನ ಕೊಡಬಹುದು ಅಂತ ಕೇಳಿದಾಗ ಋಷಿಗಳು ಹೇಳ್ತಾರೆ, ಪರ್ವತ ಋಷಿಗಳು ಇವತ್ತಿನ ಏನು ಮಾರ್ಗಶೀರ್ಷ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿ ಇದೆಯೋ ಇದರ ಕುರಿತಾಗಿ ಹೇಳ್ತಾರೆ. ಹೀಗೆ ಮಾರ್ಗಶೀರ್ಷ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮೋಕ್ಷದ ಏಕಾದಶಿ ಅನ್ನುವಂತಹ ಒಂದು ಗಳಿಗೆ ಇದೆ. ಅದು ವಿಷ್ಣುವಿಗೆ ತುಂಬಾ ಪ್ರಿಯವಾದದ್ದು. ಅದಕ್ಕೆ ವೈಕುಂಠ ಏಕಾದಶಿ ಅಂತ ಕೂಡ ಕರೀತಾರೆ. ಈ ಒಂದು ತಿಥಿಯಂದು ನೀವೆಲ್ಲರೂ, ಅಂದ್ರೆ ಪಿತೃಗಳಿಗೆ ಅಂತಂದ್ರೆ ಕೇವಲ ರಾಜನಿಗಷ್ಟೇ ಸಂಬಂಧ ಅಲ್ಲ, ಕುಟುಂಬಕ್ಕೂ ಕೂಡ ಸಂಬಂಧ, ಮತ್ತೆ ಜೊತೆಗೆ ಪ್ರಜೆಗಳಿಗೂ ಕೂಡ ಸಂಬಂಧಿಸಿದ್ದು. ಹಾಗಾಗಿ ನೀವೆಲ್ಲರೂ ಅಂತ ಹೇಳ್ತಾರೆ, ನೀವೆಲ್ಲರೂ ಉಪವಾಸ ಮಾಡಿ ಮತ್ತೆ ಆ ಪುಣ್ಯವನ್ನ ನಿಮ್ಮ ತಂದೆಗೆ ನೀವು ಅರ್ಪಣೆ ಮಾಡಿರಿ ಅಂತ ಪರ್ವತ ಋಷಿಗಳು ಹೇಳ್ತಾರೆ. ಈ ಪುಣ್ಯದಿಂದ ನಿಮ್ಮ ತಂದೆಯು ನರಕದಿಂದ ಪಾರಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಈ ಪರ್ವತ ಋಷಿಗಳ ಈ ಮಾತನ್ನ ಕೇಳಿದ ರಾಜ ತುಂಬಾ ಖುಷಿ ಆಗುತ್ತೆ. ಮತ್ತೆ ಜೊತೆಗೆ ಈ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಏಕಾದಶಿಯ ದಿನ ಬಂದ ಏಕಾದಶಿಯ ದಿವಸ ತಮ್ಮ ಒಂದು ಅಂತಃಪುರದಲ್ಲಿ ಅಂತ ಹೇಳ್ತಾರೆ, ರಾಜನ ಮನೆಯಲ್ಲಿರುವಂತಹ ಎಲ್ಲ ಹೆಂಗಸರು ಮಕ್ಕಳು ಸಹಿತ ಕುಟುಂಬಸ್ಥರು ಎಲ್ಲರೂ ಕೂಡಿ ಈ ಏಕಾದಶಿ ವ್ರತವನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಇರುವಂತಹ ಪ್ರಜೆಗಳು ಕೂಡ ಏಕಾದಶಿ ವ್ರತ ಮಾಡ್ತಾರೆ. ಮತ್ತೆ ಅದು ಸಂಕಲ್ಪ ಮಾಡ್ಕೊಳ್ಬೇಕು, ಹೀಗೆ ಪಿತೃಗಳಿಗೆ ನಾನು ಈ ಏಕಾದಶಿಯನ್ನ ಅರ್ಪಿಸ್ತೇನೆ ಅಂತ ಹೇಳಿ ಈ ಏಕಾದಶಿಯ ಒಂದು ಏನು ಮಾಡಿದಂತಹ ಈ ವ್ರತವನ್ನ ನಾವು ಅವರಿಗೆ ಅರ್ಪಿಸ್ಬೇಕು ಅಂತ. ಹೀಗೆ ಅದನ್ನ ನಿಮ್ಮ ಈ ಪುಣ್ಯ ಅಂದ್ರೆ ಏಕಾದಶಿ ವ್ರತವನ್ನ ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನ ನಮ್ಮ ತಂದೆಗಳಿಗೆ ಅರ್ಪಿಸುವಂಥದ್ದು. ಹೀಗೆ ಅರ್ಪಿಸಿದಾಗ ಏನಾಗತ್ತೆ, ಅವನ ರಾಜ ಅಂದ್ರೆ ವೈಸಾಖ ರಾಜನ ತಂದೆ ಏನಾಗುತ್ತೆ, ಅವರು ಮೋಕ್ಷ ಪಡಿತಾರೆ ಮತ್ತೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ವೈಖಾನಸ ರಾಜನ ತಂದೆಯು ಆಗಲೇ ಸ್ವರ್ಗಲೋಕಕ್ಕೆ ಹೊರಟು ಹೋದನು ಅಂತ ಹೇಳ್ತಾರೆ. ಹೀಗೆ ಅವರ ತಂದೆ ನಿರಂತರವಾಗಿ ನಿನ್ನ ಕಲ್ಯಾಣವಾಗಲಿ ಅಂತ ಹೇಳಿ ಸ್ವರ್ಗಕ್ಕೆ ಹೋಗ್ತಾರೆ, ವೈಖಾನಸ ರಾಜನ ತಂದೆ. ಮತ್ತೆ ರಾಜನೇ ಇದನ್ನ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ, ಯಾರು ಈ ಮೋಕ್ಷದ ಏಕಾದಶಿ ಮಾಡುವರೋ ಎಲ್ಲ ಪಾಪಗಳು ನಾಶವಾಗ್ತವೆ, ಅಂತ್ಯದಲ್ಲಿ ಅವರು ಮೋಕ್ಷವನ್ನ ಪಡಿತಾರೆ. ಮತ್ತೆ ಈ ಮೋಕ್ಷದ ಏಕಾದಶಿ ಅಂತ ನಿರ್ಮಲವು ಮತ್ತೆ ಶುಭದಾಯಕವು ಆದಂಥದ್ದು. ಹೀಗೆ ಈ ಏಕಾದಶಿಯ ವ್ರತವನ್ನ ಮಾಡೋದ್ರಿಂದ ಬರುವ ಪುಣ್ಯವನ್ನ ನಾವು ಪಿತೃಗಳಿಗೆ ಅರ್ಪಿಸಬೇಕು. ಮತ್ತೆ ಕೇವಲ ಪಿತೃಗಳಿಗೆ ಅರ್ಪಿಸಿದ್ರೆ ಕೇವಲ ಪಿತೃಗಳಿಗೆ ಅಷ್ಟೇ ಈ ಮೋಕ್ಷ ಕೊಡದೆ ಭಗವಂತನ ಅನುಗ್ರಹ ನಮ್ಗೆ ಪ್ರಾಪ್ತಿಯಾಗುತ್ತೆ ಮತ್ತು ನಾವುಗಳು ಕೂಡ ನಮ್ಮ ಪಾಪಗಳು ಕೂಡ ನಾಶವಾಗುತ್ತೆ. ಹಾಗಾಗಿ ಈ ಒಂದು ಏಕಾದಶಿಯ ಪುಣ್ಯದ ಫಲ ಎಣಿಕೆ ಇಲ್ಲದಷ್ಟು ಅಂತ ಹೇಳ್ತಾರೆ. ಮತ್ತೆ ಜೊತೆಗೆ ಈ ಏಕಾದಶಿ ಮಹಾತ್ಮ್ಯನ ಯಾರು ಓದ್ತಾರೋ, ಇವತ್ತಿನದ್ರೆ ಯಾರು ಕೇಳ್ತಾರೋ, ವಾಜಪೇಯಿ ಯಜ್ಞದ ಫಲ ಅವರಿಗೆ ಸಿಗುತ್ತೆ. ಈ ಏಕಾದಶಿ ಚಿಂತಾಮಣಿ ಅಂತೆ, ಮನಸ್ಸಿನ ಇಚ್ಛೆನ ಪೂರೈಸುತ್ತೆ. ಚಿಂತಾಮಣಿ ಅಂದ್ರೆ ಯಾರು ಏನು ಮುಟ್ಟುತ್ತೋ ಅದು ಪೂರ್ಣ ಆಗುತ್ತೆ. ಹಾಗೆ ಒಂದು ನಿಮಿಷ.
ಹರೇ ಕೃಷ್ಣ. ಕ್ಷಮಿಸಿ. ಚಿಂತಾಮಣಿ ಅಂತಂದ್ರೆ ಇದೊಂದು ಮಣಿ. ಚಿಂತಿಸುವಂತಹ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತದ್ದೆಲ್ಲನೂ ಕೂಡ ಪೂರ್ಣರಿಸುವಂತದ್ದು ಆ ಮಣಿ. ಹಾಗಾಗಿ ಚಿಂತಾಮಣಿ ಅಂತ ಹೇಳ್ತಾರೆ. ಮನಸ್ಸಿನ ಇಚ್ಛೆನ ಪೂರೈಸುತ್ತೆ, ಮತ್ತೆ ಸ್ವರ್ಗ ಮೋಕ್ಷ ಕೊಡುತ್ತದೆ ಅಂತ ಹೇಳ್ತಾರೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿಯ ಮೋಕ್ಷದ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಸೊ ಇಷ್ಟು ಇದು ಏಕಾದಶಿಯ ಒಂದು ವೃತ್ತದ ಕಥೆ ಆಗಿತ್ತು. ಹೀಗೆ ನಾಳೆ ಒಂದು ಒಳ್ಳೆಯ ಅವಕಾಶ, ಯಾರು ಪಿತೃಗಳು ನರಕಕ್ಕೆ ಹೋಗ್ಲಿ ಬಿಡ್ಲಿ ಆದ್ರೂ ಕೂಡ ಏಕಾದಶಿಯನ್ನ ಅವರಿಗಾಗಿ ಅರ್ಪಿಸೋದು ಒಳ್ಳೆಯದು. ಮತ್ತೆ ಜೊತೆಗೆ ಅವರಿಗೆ ಅರ್ಪಿಸಿದ್ರೆ ನಮ್ಗೆ ಈ ಭಗವಂತನ ಅನುಗ್ರಹ ಕೂಡ ಸಿಗುತ್ತೆ. ಇವತ್ತಿನ ದಶಮಿಯಂದು ಈ ಸೂರ್ಯಾಸ್ತದ ಮೇಲೆ ಪ್ರಾರಂಭ ಆಗುತ್ತೆ. ಮತ್ತೆ ದ್ವಾದಶಿಯಂದು 7 ಗಂಟೆ ಮೇಲ್ಗಡೆ ನೀವು ಈ ವ್ರತವನ್ನ ಬಿಡಬಹುದು. ವ್ರತದ ಆಚರಣೆಯ ವಿಧಾನ ನಿಮ್ಗೆಲ್ರಿಗೂ ಕೂಡ ಗೊತ್ತು. ನಿರ್ಜಲ, ಸಜಲ, ಸಫಲ ಮತ್ತು ಪ್ರಸಾದವನ್ನ ಸ್ವೀಕರಿಸಿ. ಕೃಷ್ಣನ ಪ್ರಸಾದ. ನಿರ್ಜಲ ಅಂತಂದ್ರೆ ನೀರನ್ನ ಸ್ವೀಕರಿಸದೆ, ನೀರು ಕೂಡ ಸ್ವೀಕರಿಸಬಾರ್ದು. ಸಜಲ ಅಂದ್ರೆ ನೀರನ್ನ ಸ್ವೀಕರಿಸಿ ನೀವು ವ್ರತವನ್ನ ಆಚರಿಸಬಹುದು. ಮತ್ತೆ ಸಫಲ ಅಂತಂದ್ರೆ ಹಣ್ಣುಗಳನ್ನ, ಜ್ಯೂಸ್ಗಳನ್ನ ನೀವು ಕುಡಿಬಹುದು. ಹಣ್ಣಿನ ಜ್ಯೂಸ್ಗಳನ್ನ, ತರಕಾರಿಗಳ ಜ್ಯೂಸ್ಗಳನ್ನು ಕೂಡ ಕುಡಿಬಹುದು. ಮತ್ತೆ ಇದು ಯಾವುದು ಪ್ರಸಾದ. ಪ್ರಸಾದ ಅಂದ್ರೆ ಕೇವಲ ಏಕಾದಶಿಗೆ ಅರ್ಪಿಸಿದಂತ ಪ್ರಸಾದವನ್ನ ಮಾತ್ರ ನೀವು ತಗೊಳ್ಬಹುದು. ವರೇದ್ ಅಂತ ಹೇಳ್ತಾರೆ, ವರೇದ್ ಅಕ್ಕಿ ಅಂತ ಹೇಳ್ತಾರೆ. ಮತ್ತೆ ಇದು ಸಾಬುದಾನ, ಇವುಗಳನ್ನ ನೀವು ಯೂಸ್ ಮಾಡ್ಬೋದು. ರೂಟ್ಸ್, ವೆಜಿಟೇಬಲ್ ಗಳನ್ನ ಹಾಕ್ಬಹುದು ಅಂತ ಹೇಳ್ತಾರೆ. ಸೊ ನೀವು ಅದನ್ನ ಹಾಕಿ ಭಗವಂತನಿಗೆ ಅರ್ಪಿಸಿ ಆ ಪ್ರಸಾದವನ್ನ ನೀವು ಸ್ವೀಕರಿಸಬಹುದು. ಅದು 4ನೇ ವಿಧಾನ. ಹರೇ ಕೃಷ್ಣ. ಇದ್ರ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇನ್ 15 ಮಿನಿಟ್ಸ್ ಉಳಿದಿದೆ. ನನ್ಗೆ ಈ ಬ್ರಹ್ಮ ಸಂಹಿತೆ ಸ್ವಲ್ಪರಲ್ಲಿ ಹೇಳಲಿಕ್ಕೆ ಸಾಕಾಗಲ್ಲ ಸಮಯ. ಹಾಗಾಗಿ ಇದನ್ನ ಮೊದಲಿಂದ ನಾವು ಪ್ರಾರಂಭ ಮಾಡೋಣ, ಸೋಮವಾರದಿಂದ. ಅದು ಒಳ್ಳೇದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಇವತ್ತಿನ ತರಗತಿಯ ಕುರಿತಾಗಿ ಅಥವಾ ಯಾವ್ದಾದ್ರು ಮತ್ತೆ ಚರ್ಚೆ ಏನಾದ್ರು ಇದ್ರೆ ನೀವು ತಿಳಿಸೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ.